ಹೊರಗಡೆ ಹೊರಟಾಗ ನಮ್ಮ ಮನೆಯ ಬಾಗಿಲುಗಳನ್ನು ನಾವು ಎರಡೆರಡು ಬಾರಿ ಪರಿಶೀಲನೆ ಮಾಡುತ್ತೇವೆ ಅಲ್ಲವೇ? ಅಷ್ಟೇ ಅಲ್ಲ, ಈಗ ದುಡ್ಡು ಇರುವವರು ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ. ಆದ್ರೆ ಮಹಾರಾಷ್ಟ್ರದ ಶನಿ ಸಿಂಗ್ನಾಪುರ ಎಂಬ ಚಿಕ್ಕ ಹಳ್ಳಿಯಲ್ಲಿ ಮನೆಗಳಿಗೆ ಬೀಗವನ್ನ ಹಾಕುವುದಿರಲಿ, ಮನೆಗಳಿಗೆ ಬಾಗಿಲುಗಳೇ ಇಲ್ಲ. ಹೌದು, ನಂಬಲು ಅಸಾಧ್ಯವೆನಿಸಿದರೂ ಇದು ಸತ್ಯ. ಯಾಕಂದ್ರೆ ಅಲ್ಲಿನ ಮನೆಗಳನ್ನ ಒಂದು ಶಕ್ತಿ ಕಾಯುತ್ತಿದೆ. ಹಾಗೇನಾದರೂ ಆ ಊರಲ್ಲಿ ಯಾರಾದರೂ ಕಳ್ಳತನ ಮಾಡಿದರೆ ಮಾರನೇ ದಿನವೇ ಆ ವ್ಯಕ್ತಿ ಈ ಭೂಮಿಯ ಮೇಲೆ ಇರುವುದಿಲ್ಲ. ಹೌದು, ಆ ಶಕ್ತಿಯ ಮಹಿಮೆನೇ ಹಾಗೆ. ಹಾಗಾದ್ರೆ ಆ ಮಹಾನ್ ಶಕ್ತಿ ಯಾವುದು? ಅದರ ಹಿಂದಿನ ನಿಗೂಢತೆ ಏನು? ಈ ಎಲ್ಲ ಸಮಗ್ರ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಶನಿದೇವರು ಕಷ್ಟ ಮತ್ತು ಸುಖಗಳನ್ನ ಸಮ ಪ್ರಮಾಣದಲ್ಲಿ ನೀಡಿ ಜೀವನದ ಸತ್ಯವನ್ನ ಹಾಗೂ ಧಾರ್ಮಿಕ ಮಾರ್ಗದಲ್ಲಿ ನಡೆಯುವುದನ್ನ ತಿಳಿಸಿಕೊಡುತ್ತಾನೆ. ಶನಿಯ ಚಿಂತನೆಗಳು ಹಾಗೂ ನಿರ್ಧಾರಗಳು ಅತ್ಯಂತ ಕಠಿಣ ಸ್ಥಿತಿಯಲ್ಲಿ ಇರುತ್ತವೆ. ಅವು ಮನುಷ್ಯನಿಗೆ ಕೊಂಚ ಕಷ್ಟ ಎನಿಸಬಹುದು, ಆದರೆ ಬದುಕಿನ ಸತ್ಯ ಮಾರ್ಗವನ್ನು ತಿಳಿಸಿಕೊಡುತ್ತಾನೆ. ಶನಿ ಲೀಲೆಯ ಪ್ರಕಾರ ಶನಿಯು ಕೆಲವು ಶಾಪಗಳಿಗೆ ಒಳಗಾಗಿದ್ದನು. ಹೀಗಾಗಿ ಅವನಿಗಾಗಿ ವಿಶೇಷ ದೇವಸ್ಥಾನಗಳ ಸಂಖ್ಯೆ ಅತಿ ಕಡಿಮೆ ಎನ್ನಬಹುದು. ಆದರೆ ಅದೇ ಶನಿ ದೇವರನ್ನ ಅಥವಾ ಗ್ರಹವನ್ನು ಆರಾಧಿಸಿದರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಶನಿಯನ್ನು ಆರಾಧಿಸಲು ಇಡೀ ಭಾರತದಲ್ಲಿಯೇ ಕೇವಲ ಕೆಲವು ಮಾತ್ರ ದೇವಸ್ಥಾನಗಳಿವೆ. ಅವುಗಳಲ್ಲಿ ಶನಿ ಸಿಂಗ್ನಾಪುರದಲ್ಲಿರುವ ದೇವಸ್ಥಾನವು ಅತ್ಯಂತ ಪವಿತ್ರತೆ ಹಾಗೂ ಪವಾಡ ಶಕ್ತಿಯಿಂದ ಕೂಡಿದೆ. ಶನಿ ಸಿಂಗ್ನಾಪುರ ದೇವಾಲಯವು ಮಹಾರಾಷ್ಟ್ರ ರಾಜ್ಯದ ಅಹಮದ್ನಗರ ವ್ಯಾಪ್ತಿಯಲ್ಲಿ ಬರುವ ನೇವಾಸ ತಾಲೂಕಿನ ಶಿಂಗ್ನಾಪುರ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿದೆ. ಈ ಗ್ರಾಮವು ಶಿರಡಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ. ಈ ಗ್ರಾಮವು ಅಹಮದ್ನಗರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರುವ ಶನಿ ದೇವಾಲಯವು ಅತ್ಯಂತ ಪವಿತ್ರ ಹಾಗೂ ಶಕ್ತಿಯುತ ದೇವಾಲಯ ಎಂದು ಇಡೀ ವಿಶ್ವದಲ್ಲಿಯೇ ಹೆಸರುವಾಸಿಯಾಗಿದೆ. ಈ ಅಪರೂಪವಾದ ಶನಿ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಹಾಗೂ ಪೂಜೆಯನ್ನ ಕೈಗೊಳ್ಳುವುದರಿಂದ ವ್ಯಕ್ತಿ ಎದುರಿಸುತ್ತಿರುವ ಶನಿ ದೋಷ ಹಾಗೂ ಕಷ್ಟಗಳಿಂದ ಬಹುಬೇಗ ಮುಕ್ತಿಯನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇಲ್ಲಿದೆ. ಒಮ್ಮೆ ಕುರುಬನೊಬ್ಬ ಕಬ್ಬಿಣದ ಸಲಾಕೆಯಿಂದ ಕಲ್ಲನ್ನು ಕೀಳಲು ಹೋಗುತ್ತಾನೆ. ಆಗ ಆ ಕಲ್ಲಿನಿಂದ ರಕ್ತಸ್ರಾವ ಉಂಟಾಗುತ್ತದೆ. ಈ ಪವಾಡವನ್ನು ಕಂಡು ಊರಿನ ಜನರು ನಿಬ್ಬೆರಗಾಗಿ ಹೋಗುತ್ತಾರೆ. ಇದು ಎಂತಹ ಲೀಲೆ ಎನ್ನುವುದರ ಬಗ್ಗೆಯೂ ಚಿಂತಿಸುತ್ತಿದ್ದರು. ಆ ರಾತ್ರಿ ಕುರುಬನು ನಿದ್ರೆ ಮಾಡುವಾಗ ಕನಸಿನಲ್ಲಿ ಶನಿದೇವರು ಕಾಣಿಸಿಕೊಳ್ಳುತ್ತಾನೆ. ನಾನು ಶನೀಶ್ವರ, ಅನನ್ಯವಾದ ಕಪ್ಪು ಕಲ್ಲುಗಳು ನನ್ನ ಸ್ವಯಂ ರೂಪ. ನನಗಾಗಿ ನೀನು ಒಂದು ದೇವಾಲಯವನ್ನ ಕಟ್ಟಿಸಬೇಕೆಂದು ಆಜ್ಞೆಯನ್ನ ಮಾಡುತ್ತಾನೆ. ಜೊತೆಗೆ ಆ ದೇವಾಲಯಕ್ಕೆ ಆಕಾಶವೇ ಛಾವಣಿಯಾಗಬೇಕು. ಅದಕ್ಕಾಗಿ ಯಾವುದೇ ಕೃತಕ ಛಾವಣಿ ಅಗತ್ಯವಿಲ್ಲ. ತೆರೆದ ಆಕಾಶದ ಅಡಿಯಲ್ಲಿ ನನ್ನ ದೇಗುಲ ಇರಬೇಕು. ಶನಿವಾರ ತೈಲಾಭಿಷೇಕ ನಡೆಯಬೇಕು. ಹಾಗೇನಾದರೂ ಮಾಡಿದ್ದಲ್ಲಿ ಈ ಊರಿನ ಜನ ಯಾವುದೇ ಆತಂಕಗಳಿಗೆ ಒಳಗಾಗುವ ಅಗತ್ಯವಿರುವುದಿಲ್ಲ. ಇಲ್ಲಿ ಯಾವುದೇ ಕಳ್ಳತನ ಹಾಗೂ ಹಿಂಸಾಚಾರ ನಡೆಯದಂತೆ ನಾನು ರಕ್ಷಣೆ ನೀಡುವೆನೆಂದು ಶನಿದೇವರು ಹೇಳುತ್ತಾನೆ ಎನ್ನುವ ನಂಬಿಕೆ ಇದೆ. ನಂತರದ ದಿನಗಳಲ್ಲಿ ಕುರುಬ ಕಂಡ ಕನಸಿನ ಅನುಸಾರವೇ ದೇವಾಲಯವನ್ನ ಇಲ್ಲಿ ನಿರ್ಮಿಸಲಾಯಿತು. ಹೀಗಾಗಿ ಈ ದೇವಾಲಯಕ್ಕೆ ಛಾವಣಿಗಳು ಇಲ್ಲ ಅನ್ನುವುದು ಇಲ್ಲಿನ ವಿಶೇಷ ಸಂಗತಿಯಾಗಿದೆ. ಈ ಊರಿನಲ್ಲಿ ಶನಿ ದೇವರ ದೇಗುಲ ನಿರ್ಮಿಸಿದ ಮೇಲೆ ಯಾವುದೇ ಕಳ್ಳತನವಾಗಲಿ, ಹಿಂಸಾಚಾರ ಅಥವಾ ತಪ್ಪು ಕೆಲಸಗಳು ಜನರಿಂದ ಇಲ್ಲಿ ನಡೆದಿಲ್ಲ. ಇಂದಿಗೂ ಇಲ್ಲಿನ ಜನರು ಯಾವುದೇ ಭಯವಿಲ್ಲದೆ ಬದುಕುತ್ತಿದ್ದಾರೆ. ಅತ್ಯಂತ ಜನ ಇರುವ ಪ್ರದೇಶದಿಂದ ಕೂಡಿರುವ ಈ ಊರಿನಲ್ಲಿ ಮನೆಗಳಾಗಲಿ, ಅಂಗಡಿಗಳಾಗಲಿ, ಕಚೇರಿಗಳಾಗಲಿ, ಬ್ಯಾಂಕ್ಗಳಾಗಲಿ, ಪೊಲೀಸ್ ಠಾಣೆಗಳಾಗಲಿ ಯಾವುದಕ್ಕೂ ಬಾಗಿಲುಗಳೇ ಇಲ್ಲ ಅಂದ್ರೆ ನೀವು ನಂಬಲೇಬೇಕು. ಮನೆಯಿಂದ ಆಚೆ ಹೋಗುವಾಗ ಮನೆಗೆ ಬೀಗ ಹಾಕುವುದು ಅಥವಾ ಬಾಗಿಲನ್ನು ಮುಚ್ಚುವ ಪದ್ಧತಿ ಇಲ್ಲಿನ ಜನರಿಗೆ ಇಲ್ಲ. ಶನಿಯ ರಕ್ಷಣೆ ಮತ್ತು ಕಾವಲು ಇರುವುದರಿಂದ ಇಲ್ಲಿ ಯಾವುದೇ ಕಳ್ಳತನ ಅಥವಾ ಹಿಂಸಾಚಾರ ನಡೆಯದು ಎನ್ನುವ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಇಂದಿಗೂ ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಕಳ್ಳತನದ ಹಾಗೂ ಹಿಂಸಾಚಾರದ ದಾಖಲೆಗಳು ಕಾಣಿಸಿಕೊಂಡಿಲ್ಲ. ಇದೇ ಕಾರಣ
ಇತ್ತೀಚೆಗೆ ಇಲ್ಲಿಯ ಪೊಲೀಸ್ ಠಾಣೆಯನ್ನು ಕೂಡ ಮುಚ್ಚಲಾಗಿದೆ. ಈ ಗ್ರಾಮದಲ್ಲಿ ಯಾರೇ ಕಳ್ಳತನ ಮಾಡಲು ಪ್ರಯತ್ನಿಸಿದರೂ ಅವರಿಗೆ ಮಾರಣಾಂತಿಕ ಕಾಯಿಲೆ, ಕುರುಡುತನ ಮತ್ತು ಮಾನಸಿಕ ಹಿಂಸೆಯನ್ನ ತಕ್ಷಣ ಪಡೆಯುತ್ತಾನೆ. ಹೀಗಾಗಿ ಈ ತರದ ಶಿಕ್ಷೆಗಳು ಇಲ್ಲಿ ಏನಾದರೂ ತಪ್ಪು ಮಾಡಿದ್ದಲ್ಲಿ ಸಿಗೋದು ಸಹಜವೇ. ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದರೆ, ಅಪ್ರಾಮಾಣಿಕವಾಗಿದ್ದರೆ ಅಪಘಾತ ಅಥವಾ ದಿವಾಳಿತನ ರೂಪದಲ್ಲಿ ಹಾಗೂ 7.5 ವರ್ಷ ಕಾಲ ದುರಾದೃಷ್ಟ ಅನುಭವಿಸಬೇಕಾಗುತ್ತದೆ ಎನ್ನುವ ನಂಬಿಕೆ ಇದೆ. ಯಾರಾದರೂ ಬೀಗ ಅಥವಾ ಬಾಗಿಲನ್ನು ಸ್ಥಾಪಿಸಿದರೆ ಅವರಿಗೆ ಗ್ರಹಚಾರ ಕಾಡುತ್ತದೆ ಎನ್ನುವುದು ಕೂಡ ಇಲ್ಲಿನ ಜನರು ನಂಬುತ್ತಾರೆ. ಒಮ್ಮೆ ಹಳ್ಳಿಗನೊಬ್ಬನು ತನ್ನ ಮನೆಯ ಪ್ರವೇಶ ದ್ವಾರದಲ್ಲಿ ಮರದ ಬಾಗಿಲನ್ನು ಹಾಕಲು ಪ್ರಯತ್ನಿಸಿದ್ದನು. ಮರುದಿನವೇ ಅವನು ಕಾರ ಅಪಘಾತದಲ್ಲಿ ಮರಣ ಹೊಂದಿದನು ಎನ್ನುವ ಮಾಹಿತಿ ಇಲ್ಲಿದೆ. ಇತ್ತೀಚೆಗಷ್ಟೇ ಇಲ್ಲಿ ಯೂನಿಯನ್ ಕಮರ್ಷಿಯಲ್ ಬ್ಯಾಂಕ್ ಕೂಡ ಮೊಟ್ಟ ಮೊದಲ ಬಾರಿಗೆ ಬೀಗ ಹಾಕದೆ ಶಾಖೆಯನ್ನ ಇಲ್ಲಿ ಶನಿಶಿಂಗಣಾಪುರದಲ್ಲಿ ತೆರೆದಿದೆ. ಸ್ನೇಹಿತರೆ, ಬಾಗಿಲು ಮತ್ತು ಛಾವಣಿ ಇಲ್ಲದೆ ಇರುವ ಈ ದೇವಾಲಯದ ವಾಸ್ತುಗಳು ಅತ್ಯಂತ ವಿಚ್ಛಿನ್ನತೆಯಿಂದ ಕೂಡಿದೆ. ಇಲ್ಲಿ ಶನಿದೇವರಿಗೆ ಪ್ರತಿ ಶನಿವಾರ ಎಣ್ಣೆಯ ಅಭಿಷೇಕ ಮಾಡಲಾಗುವುದು. ಶನಿಗೆ ಸಂಬಂಧಿಸಿದ ವಿಶೇಷ ದಿನಗಳಲ್ಲಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸುತ್ತಾರೆ. ಇಲ್ಲಿನ ಭಕ್ತರ ಪ್ರಕಾರ ಈ ಶನಿ ದೇವರ ಕಲ್ಲು ಉಸಿರಾಡುತ್ತದೆ ಎನ್ನುವ ನಂಬಿಕೆ ಇದೆ. ಈ ಕಲ್ಲಿನ ಹತ್ತಿರ ನೀವು ನಿಮ್ಮ ಕಿವಿಯನ್ನು ಇಟ್ಟು ಕೇಳಿದರೆ ಉಸಿರಾಡುವ ಆ ಶಬ್ದ ಹಾಗೂ ಗಾಳಿಯ ಅನುಭವವನ್ನ ನೀವು ಕಾಣಬಹುದು ಎನ್ನುವ ಪ್ರತೀತಿ ಇದೆ. ಶನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ತಮ್ಮ ಕಷ್ಟ ನಷ್ಟಗಳಿಂದ ಹಾಗೂ ಮುಕ್ತಿಯನ್ನು ಪಡೆಯಬಹುದು ಎನ್ನುವುದು ಇಲ್ಲಿನ ಐತಿಹ್ಯ ಇದೆ. ಪ್ರತಿ ಅಮಾವಾಸ್ಯೆ ದಿನ ಹಾಗೂ ಶನಿವಾರದಂದು ಶನಿ ದೇವರಿಗೆ ವಿಶೇಷ ಆರಾಧನೆಯನ್ನು ಕೂಡ ಮಾಡಲಾಗುತ್ತದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, ಮಹಾರಾಷ್ಟ್ರದಲ್ಲಿರುವ ಶಿರಡಿ ಸಾಯಿಬಾಬಾ ದೇವಸ್ಥಾನ ಶನಿ ಶಿಂಗಣಾಪುರದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ. ಯಾರಾದರೂ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದಾಗ ತಪ್ಪದೆ ಈ ಶನಿ ಶಿಂಗಣಾಪುರಕ್ಕೆ ಹೋಗಿ ಶನಿ ದೇವರ ಆಶೀರ್ವಾದವನ್ನು ಕೂಡ ಪಡೆಯುತ್ತಾರೆ ಎನ್ನುವ ವಾಡಿಕೆ ಇದೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಸ್ನೇಹಿತರೆ, ಹಾಗಾದರೆ ತಡೆಯಾಕೆ? ನಿಮಗೇನಾದರೂ ಕಷ್ಟಗಳಿದ್ದರೆ ತಪ್ಪದೆ ಜೀವನದಲ್ಲಿ ಒಮ್ಮೆಯಾದರೂ ಶನಿ ಶಿಂಗಣಾಪುರಕ್ಕೆ ಹೋಗಿ ಆ ಶನಿ ದೇವರ ಆಶೀರ್ವಾದವನ್ನು ಪಡೆದು ಹಾಗೂ ಅಲ್ಲಿರುವ ವಿಸ್ಮಯತೆಗಳನ್ನ, ವಿಶೇಷತೆಗಳನ್ನ ಅನುಭವಿಸಿ ನೀವು ಜೀವನದಲ್ಲಿ ಧನ್ಯರಾಗಬಹುದು ಎನ್ನುವ ನಂಬಿಕೆ ನನಗಿದೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಶನೀಶ್ವರ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಅಚ್ಚರಿಯ ಹಾಗೂ ಅದ್ಭುತ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.